ಗೃಹರಕ್ಷಕ ದಳ ಬೊಕ್ಕ ಪೌರರಕ್ಷಣಾ ಪಡೆ ಬೊಕ್ಕ ಕುಡ್ಲಾ ಲಯನ್ಸ್ ಕ್ಲಬ್ ಅಂಚಿನೆ ಲಿಯೋ ಕ್ಲಬ್ ದ ಸಹಕಾರಡ್ ದೈ ನಡಪನ ಕಾರ್ಯಕ್ರಮ ಮೇರೆ ಹಿಲ್ ಗೃಹರಕ್ಷಕ ದಳ ಕಚೇರಿ ಕರೆ ಶುಕ್ರವಾರ ನಡೆದನು. ಗೃಹರಕ್ಷಕ ದಳ ಜಿಲ್ಲಾ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಗುರುಕಾರ್ಯ ವಹಿಸುತ್ತಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ಮತ್ತು ಪೌರರಕ್ಷಣಾ ತಂಡದ ವತಿಯಿಂದ ಲಯನ್ಸ್ ಕ್ಲಬ್ ಮಂಗಳೂರು ಮತ್ತು ಲಿಯೋ ಕ್ಲಬ್ ಮಂಗಳೂರು ಇವರ ಸಹಕಾರದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ಮೇರೆ ಹಿಲ್ ಇದರ ಕಚೇರಿಯ ಆವರಣದಲ್ಲಿ ಈ ದಿವಸ ವನಮಹೋತ್ಸವ ಕಾರ್ಯಕ್ರಮವನ್ನು ಮಾಡಲಾಯಿತು. ಮಾಧವ್ ಉಳ್ಳಾಳ್ ಖ್ಯಾತ ಪರಿಸರ ಪ್ರೇಮಿ ಮಾಧವ್ ಉಳ್ಳಾಳ್ ಅವರ ನೇತೃತ್ವದಲ್ಲಿ ಲಯನ್ಸ್ ಕ್ಲಬ್ ಮಂಗಳೂರು ಇವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಜರುಗಿತು. 20ಕ್ಕೂ ಹೆಚ್ಚು ಗಿಡಗಳನ್ನು ಕಚೇರಿ ಆವರಣದಲ್ಲಿ ನೆಡಲಾಯಿತು. ಗೃಹರಕ್ಷಕರಲ್ಲಿ ಪರಿಸರ ಪ್ರಜ್ಞೆ ಮೂಡಿಸುವಂಥ ಒಂದು ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಕಳೆದ 5 ವರ್ಷಗಳಿಂದ ಗೃಹರಕ್ಷಕ ದಳ ಜಿಲ್ಲೆಯಾದ್ಯಂತ ಗಿಡ ನೆಟ್ಟು ಪೋಷಿಸಿ ಪ್ರತಿ ಗೃಹರಕ್ಷಕನಿಗೆ ಒಂದು ಗಿಡ ಅಭಿಯಾನವನ್ನು ಆರಂಭಿಸಿ 5 ವರ್ಷ ಆಯಿತು. ಸುಮಾರು 1,000ಕ್ಕಿಂತ ಹೆಚ್ಚು ಗಿಡವನ್ನು ನಟ್ಟು ಬೆಳೆಸಿದ್ದೇವೆ. ಮಾಧವ್ ಉಳ್ಳಾಳ್ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಮುಂದೆಯೂ ಸಹ ನಾವೆಲ್ಲ ಸೇರಿ ಪರಿಸರವನ್ನು ಉಳಿಸಿ ಬೆಳೆಸಿ ಈ ಭೂಮಿಯನ್ನು ಉಳಿಸಿಕೊಳ್ಳೋಣ, ಫಲವತ್ತಾಗಿಸೋಣ. ಜೈ ಹಿಂದ್. ಪುಗರ್ತದ ಪರಿಸರವಾದಿ ಅರಣ್ಯ ಮಿತ್ರ ಪ್ರಶಸ್ತಿ ವಿಜೇತರು ಶ್ರೀ ಮಾಧವ್ ಉಳ್ಳಾಲ್ ಗೃಹರಕ್ಷಕ ದಳದ ಪ್ರತಿ ವರ್ಷ ದೈ ನಡಪನ ಕಾರ್ಯಕ್ರಮ ನಡಪಾವನೆಗೆ ಅಭಿನಂದನೆ ಸಂದಾದ ಪರಿಸರ ರಕ್ಷಣದ ಬಗ್ಗೆ ಮಾಹಿತಿ ಕೊರಿಯರು ಮಾತೆರ್ಲ ವಿಶ್ವ ಪರಿಸರ ದಿನದ ಅಂಗವಾದ ಪರಿಸರ ಸಂರಕ್ಷಣದ ಬಗ್ಗೆ ಪ್ರತಿಜ್ಞೆ ಮಲ್ಕೊಡು ಜಿಲ್ಲೊಡೊರ್ಮೆ ಸಾರ ಗೃಹರಕ್ಷಕರಿತದ ಪ್ರತಿ ವರ್ಷಲ ಗೃಹರಕ್ಷಕಿಯರು ಒಂಜಿ ದೈ ನಡ್ನ ಪೊರ್ಲುದ ಸಮೃದ್ಧ ಪರಿಸರ ಸೃಷ್ಟಿ ಮಲ್ಪೊಳಿ ಬಂಡು ತೆರಿಪಾಯರು. ಹೋಮ್ಗಾರ್ಡ್ನ ಕಮಲ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಮತ್ತು ಮುಂದೆ ಅದು ಹೆಮ್ಮರವಾಗಿ ಬೆಳೆಯುವುದಕ್ಕೆ ನಾವೆಲ್ಲರೂ ನೆಟ್ಟ ಗಿಡಗಳಿಗೆ ಪ್ರೀತಿಯನ್ನು ಕೊಡೋಣ. ಆ ಪ್ರೀತಿ ಹೇಗಿರ್ತದೆ ಅಂದರೆ ಒಂದು ಕೊಡ ನೀರಿನ ಮೂಲಕ ಆ ಗಿಡಗಳು ಮುಂದಕ್ಕೆ ಹೆಮ್ಮರವಾಗಿ ಬೆಳೆಯುವುದಕ್ಕೆ ನಾವೆಲ್ಲರ ಸಹಾಯ ಮತ್ತು ಸಹಕಾರದಿಂದ ಆ ಗಿಡ ಮುಂದಿನ ಪೀಳಿಗೆಗೆ ಹಸ್ತಾಂತರ ಆಗಬೇಕು. ಮುಂದಿನ ನಮ್ಮ ಜೊತೆ ಬಾಳಿ ಬದುಕುವಂಥ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡಬೇಕು. ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಬೇಕು. ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡಬೇಕು. ಮಾತ್ರವಲ್ಲ, ಈಗ ವಿಶ್ವದಲ್ಲಿ ಕೇಳಿ ಬರತಕ್ಕಂಥ ಒಂದು ದೊಡ್ಡ ಅಂತರ ಏನು ಅಂತ ಕೇಳಿದರೆ, ಪ್ರಕೃತಿಯಲ್ಲಿ ಕ್ಲೈಮೇಟ್ ಚೇಂಜ್ ಇದು ಬಹಳ ಇಡೀ ವಿಶ್ವಕ್ಕೆ ಒಂದು ದುರಂತ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳಿಗೂ ಕೂಡ ಇದೆ ತಟ್ಟೆ. ಇನ್ನು ಮುಂದಕ್ಕೆ ಇಡೀ ವಿಶ್ವವೇ ಇದರ ಬಗ್ಗೆ ಜಾಗೃತಿಯನ್ನು ಕೈಗೊಂಡು ಹೆಚ್ಚು ಹೆಚ್ಚು ಗಿಡಗಳನ್ನು ಭೂಮಿ ಮೇಲೆ ನೆಟ್ಟು ಹೆಮ್ಮರವಾಗಿ ಬೆಳೆಸುವಂತೆ ನಾವೆಲ್ಲರೂ ಧ್ವನಿಗೊಳಿಸಬೇಕು. ನಮ್ಮೆಲ್ಲರ ಸ್ವರ ಮತ್ತು ಕರ ಪರಿಸರದ ಬಗ್ಗೆ ಇರಲಿ, ನಾವಿದನ್ನು ಪ್ರೀತಿಸೋಣ. ಪರಿಸರವಾದಿ ಶ್ರೀ ಕೃಷ್ಣಪ್ಪ ಪಿ ಪರಿಸರ ಸಂರಕ್ಷಣದ ಘೋಷಣೆ ಮಲ್ತದ ಪರಿಸರಡ್ ಖಾಲಿ ಜಾಗ ಇತ್ತಿನಲ್ಪ ದೈ ನಡೆದ ಬುಲೆಪಾವಡು ಪಂಡದ ಲೆಪ್ಪೊರಿಯರು ಕುಡ್ಲಾ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಲಯನ್ ಸತೀಶ್ ರೈ, ಖಜಾಂಚಿ ಡೆನ್ನಿಸ್ ರಾಡ್ರಿಗಸ್, ಜೊತೆ ಕಾರ್ಯದರ್ಶಿ ಸುಧಾಮಾ ರೈ, ಸಹಯೋಜಕರು ಶ್ರೀ ರಾಜೇಶ್ ವಿಕ್ಟರ್ ಹೇರಿ, ಲಯನ್ಸ್ ಸದಸ್ಯರು ನ್ಯಾನ್ಸಿ ಮಸ್ಕರೇನಸ್, ಲಿಯೋ ಕ್ಲಬ್ ಕುಡ್ಲಾದ ಅಧ್ಯಕ್ಷರು ಲಿಯಾ ಅಕ್ವಿನಸ್, ಲಿಯೋ ಕಾರ್ಯದರ್ಶಿ ಕ್ರಿಸ್ಟಿನ್ ಹೇರಿ, ಲಿಯೋ ಸದಸ್ಯರು ಹ್ಯಾಂಡ್ರಿಯಾ ಹೇರಿ, ರಾಮಚಂದ್ರ ಭಟ್, ನಿವೃತ್ತ ಸೈನಿಕರು ದೈ ನಡೆದು ಸಾಂಕೇತಿಕವಾದ ಪರಿಸರ ದಿನ ಆಚರಿಸಾಯರು. ಈ ಸಂದರ್ಭದ ಜಿಲ್ಲಾ ಉಪಸಮಾದೇಷ್ಟರು ರಮೇಶ್, ಕಚೇರಿ ಅಧೀಕ್ಷಕರು ರತ್ನಾಕರ್, ಸುರತ್ಕಲ್ ಘಟಕದ ಪ್ರಭಾರ ಘಟಕಾಧಿಕಾರಿ ರಮೇಶ್, ಬಂಟ್ವಾಳ ಘಟಕದ ಘಟಕಾಧಿಕಾರಿ ಐತಪ್ಪ, ಸುಬ್ರಹ್ಮಣ್ಯ ಘಟಕದ ಘಟಕಾಧಿಕಾರಿ ನಾರಾಯಣ್, ಉಪ್ಪಿನಂಗಡಿ ಘಟಕದ ಪ್ರಭಾರ ಘಟಕಾಧಿಕಾರಿ ದಿನೇಶ್ ಬಿ, ಪುತ್ತೂರು ಘಟಕದ ಜಗನ್ನಾಥ್ ಪಿ, ಕಡಬ ಘಟಕದ ಪ್ರಭಾರ ಘಟಕಾಧಿಕಾರಿ ತೀರ್ಥೇಶ್, ಬೆಳ್ಳಾರೆ ಘಟಕದ ಹೂವಪ್ಪ, ಗೃಹ ರಕ್ಷಕರು ಸುನಿಲ್ ಕುಮಾರ್, ಸುನಿಲ್ ಪೂಜಾರಿ, ಕನಕಪ್ಪ, ಪ್ರಸಾದ್, ನಿಖಿಲ್, ಮೊಹಮ್ಮದ್ ಫಯಾಜ್, ದಿವಾಕರ್, ದುಷ್ಯಂತ್ ರೈ, ಜಯಲಕ್ಷ್ಮಿ ಈ ಪೊರ್ತೋಟುಗೆ ಇದ್ದರು.